ಚೇರ್ಕಾಡಿಯ 23 ವರ್ಷದ ಹರ್ಷೇಂದ್ರ ಈ ಹಿಂದೆ ಬ್ರಹ್ಮಾವರದಿಂದ ಜಮ್ಮು ಕಾಶ್ಮೀರಕ್ಕೆ 2700 ಕಿಲೋಮೀಟರ್ ಕಾಲ್ನಡಿಗೆಯಿಂದ ಹೋಗಿ ತುಳುನಾಡು ಜಾನಪದ ಕಲೆ ಹುಲಿವೇಷವನ್ನು ಮಾಡಿ ಬಂದವನು ಇಂದು ಬ್ರಹ್ಮಾವರದಿಂದ ಸಿಂಗಾಪುರ್ಗೆ ಸೈಕಲ್ನಲ್ಲಿ ಹೋಗುತ್ತಿದ್ದಾನೆ. ಬ್ರಹ್ಮಾವರ ಬಂಟರ ಸಂಘದ ಬಳಿ ಉಡುಪಿ ಶಾಸಕಿಗೆ ರಘುಪತಿ ಭಟ್ ಸೈಕಲ್ ಯಾತ್ರೆಗೆ ಭಾರತ ರಾಷ್ಟ್ರಧ್ವಜ ನೀಡಿ ಚಾಲನೆ ನೀಡಿದರು. ಕೇರಳ ತನಕ ರೈಲಿನಲ್ಲಿ ಹೋಗಿ ಬಳಿಕ ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ 1ರಲ್ಲಿ ನೇಪಾಳ, ಬಳಿಕ ಭೂತಾನ್, ಥೈಲ್ಯಾಂಡ್, ಮಲೇಷ್ಯಾ ಮೂಲಕ ಸಿಂಗಾಪುರ ತಲುಪಲಿದ್ದಾನೆ. ನಮ್ಮ ಈ ವಿಶ್ವದ ಪರಿಸರ ಸರಿ ಇದ್ರೆ ನಾವೆಲ್ಲೂ ಸರಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಜಾಗೃತಿಗೊಳಿಸಲಿಕ್ಕೆ ಹರ್ಷೇಂದ್ರ ಒಂದು ಒಳ್ಳೆಯ ಸಾಹಸದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ನಡ್ಕೊಂಡು ಕಾಶ್ಮೀರದವರೆಗೂ ಆಗ ಏನು ಇಲ್ಲಿ ಚಾಲನೆಗೆ ಏನು ಮಾಡಬೇಕಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷೇಂದ್ರ. ಲಾಸ್ಟ್ ಟೈಮ್ ಬ್ರಹ್ಮಾವರದಿಂದ ಕಾಶ್ಮೀರವರೆಗೆ 2800 ಕಿಲೋಮೀಟರ್ ಟೋಟಲ್ ನಡ್ಕೊಂಡು ಹೋಗಿದ್ದೇನೆ. ಪಾಸಾಗಿ ಹೋದದ್ದಿದೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್.